ಪಿಜ್ಜಾ ಪ್ರಿಯರಿಗೆ ಸಿಹಿ ಸುದ್ದಿ ಎನ್ನುವಂತೆ ನಗರದ ಕಣ್ಣೂರಿನಲ್ಲಿ ಲಜೀಜ್ ಪಿಜ್ಜಾ ಮಳಿಗೆ ಶುಭಾರಂಭಗೊಂಡಿತು. ಈಗಾಗಲೇ ಮಂಗಳೂರಿನ ವಿವಿಧೆಡೆ ಮಳಿಗೆಗಳನ್ನು ತೆರೆದು ಪಿಜ್ಜಾ ಪ್ರಿಯರ ಮನಗೆದ್ದ ಲಜೀಜ್ ಪಿಜ್ಜಾ ಮತ್ತೊಂದು ಮಳಿಗೆಯನ್ನು ತೆರೆಯುವ ಮೂಲಕ ಪಿಜ್ಜಾ ಪ್ರಿಯರ ಮನಗೆಲ್ಲಲು ತಯಾರಾಗಿದೆ. ಲಜೀಜ್ ಪಿಜ್ಜಾ ಇಂಡಿಯನ್ ಬ್ರ್ಯಾಂಡ್ ಆಗಿದ್ದು ಈಗಾಗಲೇ 200ಕ್ಕೂ ಅಧಿಕ ಔಟ್ಲೆಟ್ ಅನ್ನು ಹೊಂದಿದೆ. ಈಗಾಗಲೇ ಮಂಗಳೂರಿನಲ್ಲಿ ಲಜೀಜ್ ಪಿಜ್ಜಾ ಔಟ್ಲೆಟ್ ಕಾರ್ಯಾಚರಿಸುತ್ತಿದ್ದು ಕಣ್ಣೂರಿನಲ್ಲಿ 3ನೇ ಔಟ್ಲೆಟ್ ಇಂದು ಶುಭಾರಂಭಗೊಂಡಿತು. ಪಿಜ್ಜಾ ಪ್ರಿಯರ ಮನಗೆದ್ದ ಲಜೀಜ್ ಪಿಜ್ಜಾ ಕಣ್ಣೂರಿನ ಜನಪ್ರಿಯ ಆರ್ಕೇಡ್ನಲ್ಲಿ ಶುಭಾರಂಭಗೊಂಡಿತು. ನೂತನ ಮಳಿಗೆಯನ್ನ ಶ್ರೀಪತ್ ಮತ್ತು ತಕ್ಷವಿಯವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದ್ರು. ಅನಂತರ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಿಥಿಲ್ ಲೋಬೋ ಅವರು, ದೇಶದಾದ್ಯಂತ 200ಕ್ಕೂ ಅಧಿಕ ಫ್ರಾಂಚೈಸಿಯನ್ನ ಹೊಂದಿರುವ ಲಜೀಜ್ ಪಿಜ್ಜಾ ಇದೀಗ ಮಂಗಳೂರಿನಲ್ಲಿ 3ನೇ ಮಳಿಗೆ ಆರಂಭವಾಗಿದೆ. ಮಂಗಳೂರಿನ ಕುಂಟಿಕಾನ ಧೇರೆಪೈಲ್, ದೇರಳಕಟ್ಟೆ ಮತ್ತು ಇದೀಗ ಕಣ್ಣೂರಿನಲ್ಲಿ 3ನೇ ಔಟ್ಲೆಟ್ ಪ್ರಾರಂಭವಾಗಿದೆ. ಲಜೀಜ್ ಪಿಜ್ಜಾ ಗ್ರಾಹಕರ ಅಚ್ಚುಮೆಚ್ಚಿನ ತಿನಿಸುಗಳಲ್ಲಿ ಒಂದಾಗಿದೆ. ಗ್ರಾಹಕರು ತಮ್ಮ ನೆಚ್ಚಿನ ಲಜೀಜ್ ಪಿಜ್ಜಾ ಸವಿಯಲು ನಮ್ಮ ಔಟ್ಲೆಟ್ಗೆ ಭೇಟಿ ಕೊಡಿ ಎಂದ ಅವರು, ಹೋಮ್ ಡೆಲಿವರಿ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ ಎಂದು ಹೇಳಿದರು. Laziz Pizza is India's most favorite pizza franchise with over 150 plus outlets in the entire country. We here in Mangalore are proud to open our 3rd outlet today in the city, which is owned by Mr. Sudhakar Shetty and Mr. Savinaya. Laziz Pizza offers a wide range of pizzas with a vibrant range of flavors with a mix of Indian and authentic pizzas. First outlet opened in Kuntikan Derabil, and secondly we started in Delakatte opposite Father Muller's institution, and now we are proud to open our 3rd outlet in Kannur opposite First Neuro Hospital. We thank our customers and well-wishers for their continuous loyalty and support, because of which we have achieved this milestone, and we look forward to maintain the same service and quality and delight our customers more. ಈ ಸಂದರ್ಭದಲ್ಲಿ ಸುಧಾಕರ್ ಶೆಟ್ಟಿ, ಸವಿನಯ, ಸುಮನ್ ಶೆಟ್ಟಿ, ಸದಾನಂದ ಶೆಟ್ಟಿ, ಪ್ರೀತಾ ಶೆಟ್ಟಿ, ಮಿತಾ ಶೆಟ್ಟಿ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಶರಸಾರ್ಯನ್, ವಿ4 ನ್ಯೂಸ್, ಮಂಗಳೂರು.